ಹೋರಾಟಗಾರ್ತಿ. ನಾನಿಲ್ಲಿ ಸಾಮಾಜಿಕ ಹೋರಾಟಗಾರ್ತಿ ಹೇಳುವ ಮೊದಲು ನಾನೊಂದು ತಾಯಿ. ಹಾಗಾಗಿ ಇವತ್ತು ಸೌಜನ್ಯನ ಒಂದು ಹೋರಾಟ ಸಮಿತಿ ನಾವು ಮಂಗಳೂರಲ್ಲಿ ಮಾಡಿದ್ದೇವೆ. ಮಾಡುವ ಉದ್ದೇಶ ಸಹ ಉಂಟು. 2012ರಲ್ಲಿ ನಾನು ಆ ಮನೆಗೆ ಭೇಟಿ ಕೊಟ್ಟು ಆ ಮನೆಯವರನ್ನು ಈಗಲೂ ನಾನು ಅವರ ಸಂಪರ್ಕದಲ್ಲಿದ್ದ ಕಾರಣ ಈಗ 11 ವರ್ಷದ ನಂತರ ಈ ರೀತಿ ಆಗುವಾಗ ನಾವು ಖಂಡಿತ ಬೆಂಬಲ ಕೊಡಬೇಕು. ನ್ಯಾಯಾಲಯದ ಒಂದು ಕಡೆ ಆದರೆ ನಾವು ಪ್ರತಿಯೊಬ್ಬರು ತಾಯಂದಿರಾಗಲಿ ಎಲ್ಲರೂ ಅವರಿಗೆ ಬೆಂಬಲ ಕೊಟ್ಟು ಹೋರಾಟ ಮಾಡಿದರೆ ಖಂಡಿತ ಈ ಒಂದು ತಾಯಿಗೆ ನ್ಯಾಯ ಸಿಗ್ಬೋದು. ನಾವು ಸಹ ಪ್ರಾರ್ಥನೆ ಮಾಡಿದ್ದು, ಯಾಕೆಂದರೆ ಈ ಒಂದು ಕಮಿಟಿ ರಚನೆ ಮಾಡುವಾಗ ನಾವು ಸಹ ಆಲೋಚನೆ ಮಾಡಿದ್ದು ಕದ್ರಿ ಕ್ಷೇತ್ರದಲ್ಲಿ ನಾವೊಂದು ಪ್ರಾರ್ಥನೆ ಮಾಡುವ ಅಂತ. ಈಗಾಗಲೇ ನಾನು ಹೇಳಿದ್ದೇನೆ, ಇದು ಆದಿ, ಆ ತಂದೆಗಿಂತ ಮಿಗಿಲಾದದ್ದು ಯಾರೂ ಇಲ್ಲ. ಇಲ್ಲಿ ಯಾರು ಹೋರಾಟಕ್ಕೆ ಬಂದವರು ಯಾವುದೇ ಒಂದು ಆಮಿಷಕ್ಕೆ ಒಳಗೆ ಪಟ್ಟು ಪ್ರಚಾರಕ್ಕೆ ಒಳಪಟ್ಟು ಬಂದವರಲ್ಲ. ಪ್ರತಿಯೊಂದು ಸೌಜನ್ಯರಿಗೆ ನ್ಯಾಯ ಸಿಗಬೇಕಂತ ಬಂದವರು. ನಮ್ಮದು ಇಲ್ಲಿ ಒಂದು ಒತ್ತಡ ಉಂಟು. ನಾಡ್ದು 20 ತಾರೀಕಿಗೆ ನಾವು ಇಲ್ಲಿ ಒಂದು ಸಭೆ ಮಾಡ್ತಾ ಇದ್ದೇವೆ ಮಲ್ಲಿಕಟ್ಟೆ ಒಂದು ಗ್ರೌಂಡಲ್ಲಿ. ಇಲ್ಲಿಂದ ನಾವು ಪಾದಯಾತ್ರೆ ಮಾಡಿಕೊಂಡು ಸಂಜೆ 4 ಗಂಟೆಗೆ ಮೆರವಣಿಗೆ ಮಾಡೋ ಉದ್ದೇಶ ಒಂದು, ನಮ್ಮದು ದೇವರಲ್ಲಿ ನಾವು ಒಂದು ನ್ಯಾಯ ಕೇಳೋದು, ಇನ್ನೊಂದು ನಾವು ಕಾನೂನು ಮುಖಾಂತರ ಇನ್ನೂ ತನಿಖೆ ಆಗಬೇಕು, ಮರು ತನಿಖೆ ಆಗಬೇಕು ಅಂತ ನಮ್ಮ ಒತ್ತಡ. ಯಾಕೆಂದರೆ ಈಗಾಗಲೇ ನಾವು ಹೇಳಿದೆವು, ಸಂತೋಷ್ ರಾವ್ ಇದರಲ್ಲಿ ಹತ್ಯೆ ಮಾಡಿದವ ಅಲ್ಲ ಅಂತ, ನಿರಪರಾಧಿ ಅಂತ ಬಂದಿದೆ. ಆದರೂ ಬೇಕಾಬಿಟ್ಟು ಏನೇನು ಕತೆ ಕಟ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಇಲ್ಲಿ ದೇವಸ್ಥಾನದ ನಡೆಯಲ್ಲಿ ಆ ವಿಷಯವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಯಾಕೆಂದರೆ ಈ ಒಂದು ನಡೆಯಲ್ಲಿ ನಾನು ಕಾನೂನು ಮುಖಾಂತರ ಮತ್ತು ದೇವರ ಮುಖಾಂತರ ನಮಗೆ ನ್ಯಾಯ ಸಿಗಬೇಕಂತ ಹೇಳ್ತಾ ಇದ್ದೇನೆ. ಈ ಹೋರಾಟಕ್ಕೆ ಇನ್ನೂ ಆ ತಂದೆ ಶಕ್ತಿ ಕೊಡ್ತಾರೆ ಅಂತ ನಂಬಿಕೆ ಉಂಟು. ಎಲ್ರಿಗೂ ನನ್ನವನ್ನೊಂದು ನಂಬಿಕೆ ಇಟ್ಟು ಒಂದು ಮುಂದೆ ದೂಡಿದ್ದಾರೆ ತಾಯಿಯಾಗಿ. ಆ ತಾಯಿಯ ಮಗಳು ಎಲ್ರಿಗೂ ಸಮಾನ, ನನಗೂ ಒಂದು ಮಗಳಿದ್ದಾಗೆ. ಹಾಗೆ ನ್ಯಾಯ ಕೊಡಿಸಬೇಕು. ಅಲ್ಲದೆ ಈ ಸೌಜನ್ಯನಂತ ಇಂಥ ಒಂದು ಹತ್ಯಾ ಪ್ರಕರಣ ಎಲ್ಲೂ ಇನ್ನು ಯಾವ ಹುಡುಗಿಯರಿಗೂ ಯಾವ ಮನೆಯಲ್ಲೂ ಆಗಬಾರ್ದು. ಹಾಗಾಗಿ ನಾವು ಪ್ರತಿಯೊಬ್ಬರು ಹೀಗೆ ಹೋರಾಟಕ್ಕೆ ಇಳಿದಿದ್ದೇವೆ. ನಾವು ಈ ಒಂದು ಹೋರಾಟ ಸಮಿತಿ ಮಾಡಿದ್ದು ಇಲ್ಲಿ ಒಂದು ಪ್ರಾರ್ಥನೆಗೆ ಬಂದ ಉದ್ದೇಶ, ನಾವು ಯಾರಿಗೋಸ್ಕರ ಯಾರನ್ನು ನಾವು ದೂಷಿಸಲಿಕ್ಕೂ ಅಲ್ಲ, ಯಾರ ಪರನೂ ಅಲ್ಲ, ಯಾರ ವಿರೋಧನೂ ಇಲ್ಲ. ಯಾರು ಅನ್ಯಾಯ ಮಾಡಿದ್ದಾರೆ, ಈ ನಡೆಯಲ್ಲಿ ನಿಂತು ಹೇಳ್ತಾ ಇದ್ದೇನೆ, ಯಾರು ಅನ್ಯಾಯ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಅದು ಯಾರೇ ವ್ಯಕ್ತಿ ಇರಲಿ, ಯಾರೇ ವ್ಯಕ್ತಿ ಇರಲಿ. ಒಂದು ವೇಳೆ ನಾನು ಅದರಲ್ಲಿ ಭಾಗಿಯಾಗಿದ್ರು ಅಥವಾ ಹೋರಾಟ ಮಾಡೋ ಮಹೇಶಣ್ಣನಾದರೂ ಅವರ ಮಾವ ಆಗಿದ್ರು, ನಾನು ಬೇರೆ ಯಾರನ್ನು ಹೇಳುವುದಿಲ್ಲ. ತಪ್ಪು ಮಾಡಿದವರಿಗೆ ಈ ನಡೆಯಲ್ಲಿ ಖಂಡಿತ ಶಿಕ್ಷೆ ಆಗಬೇಕು, ಅದು ತೋರಿಸಿಕೊಡ್ಬೇಕು. ಆ ತಾಯಿ ಪ್ರತಿ ಕಡೆಯಲ್ಲಿ ಕರೆಯುವಾಗ ನಮಗೆ ಬೇಸರ ಆಗ್ತದೆ. ನಾನು ಕುಸುಮಕ್ಕ ಬರ್ತೀರಾ ಅಂತ ಅವರ ಅಣ್ಣನ ಹತ್ರ, ವಿಠಲ್ ಗೌಡ್ರ ಹತ್ರ ಹೇಳುವಾಗ, ಅಕ್ಕ ನೀವು ಹಾಗೆ ಕರೆಯುವುದಲ್ಲ, ನೀವು ನಮ್ಮನ್ನು ಕರೀರಿ ಅಂತ ಹೇಳುವಾಗ ನೋವಾಗ್ತಾ ಉಂಟು. ಪ್ರತಿ ಸಲ ತಾಯಿ ಅದನ್ನೇ ಬೇಡ್ತಾ ಇದ್ದಾರೆ ದೇವರ ಹತ್ರ. ಈ ಒಂದು ನಡೆಯಲ್ಲಿ ನಾನು ಇವತ್ತು ಹೇಳುದು, ಈ ಶಿವನ ಸಾನ್ನಿಧ್ಯದಲ್ಲಿ ಇಲ್ಲಿ ಸಹ ಮಂಜುನಾಥ ಮತ್ತು ಅಣ್ಣಪ್ಪನ ಶಕ್ತಿ, ಭೈರವನ ಶಕ್ತಿ ಇರುವ ಕಾರಣ ಈ ತಾಯಿ ಇನ್ನು ಯಾವ ಕಡೆಯಲ್ಲಿ ಪ್ರಾರ್ಥನೆ ಮಾಡುವಂತೂ ಬರಬಾರ್ದು, ಇದೇ ಕೊನೆ ಆಗಬೇಕು. ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳೋದು, ಪ್ರತಿಯೊಬ್ಬ ಮಾಧ್ಯಮದವರಲ್ಲೂ, ನಿಮ್ಗೆ ಎಲ್ರಿಗೂ ಇದರ ಬಗ್ಗೆ ಗೊತ್ತು. ನನ್ನನ್ನು ಸಾಮಾಜಿಕ ಹೋರಾಟಗಾರ್ತಿಯಾಗಿ ನಾನು ಹೇಳ್ತಾ ಇಲ್ಲ, ಒಂದು ತಾಯಿಯಾಗಿ ಈ ಒಂದು ತಾಯಿಗೆ ಹೋರಾಟಕ್ಕೆ ನಿಮ್ಮ ಕಡೆಯಿಂದ ಎಲ್ಲಿ ನಮಗೆ ಎಲ್ಲ ಬೆಂಬಲ ಕೊಡುವಂತಾಗಬೇಕು, ಅದು ನೀವು ಮುಟ್ಟಿಸಬೇಕು ಅಂತ ನನಗೆ ಕಳಕಳಿಯಿಂದ ನಾನು ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಅಲ್ಲದೆ ಇವತ್ತು ನಾವು ಒಂದು ರಚನೆ ಮಾಡಿದ ಕೂಡಲೇ, ಸಮಿತಿ ರಚನೆ ಮಾಡಿದ ಕೂಡಲೇ ತುಂಬ ಜನ ಬೆಂಬಲಕ್ಕೆ ನಿಂತರು. ನಾನು ಇಲ್ಲಿ ವೈಯಕ್ತಿಕವಾಗಿ ಒಬ್ಬೊಬ್ಬರ ಹೆಸರು ಹೇಳ್ಕೊಂಡು ಹೋದರೆ ತಪ್ಪಾಗ್ತದೆ. ಪ್ರತಿ ಒಬ್ಬರು ಅವರ ಪ್ರತಿನಿಧಿಗಳು ಅವರ ಸಂಖ್ಯೆ ಕಳಿಸಿದ್ದಾರೆ. ಇಲ್ಲಿ ನಾನು ಹೇಳೋದು ಪ್ರಸನ್ನ ರವಿ ಝೀರೋ ಏನಿಲ್ಲ ನಾನು. ಆದರೆ ನಮಗೆ ಮುಂದಿನ ಖರ್ಚು ವೆಚ್ಚಕ್ಕೂ ಸಹ ಈ ನಡೆಯಲ್ಲೇ ಒಬ್ಬರು ನಿಮಗೆ ಪ್ಯಾಂಪ್ಲೆಟ್ ಎಲ್ಲ ನಾವು ಮಾಡಿಕೊಡ್ತೇವೆ, ಏನಿದ್ರು ನಾವು ತಯಾರಿದ್ದೇವೆ ಅಂತ ಹೇಳುವಾಗ ಆ ಶಿವ ಎಲ್ಲ ದಾರಿ ತೋರಿಸಿಕೊಡ್ತಾ ಇದ್ದಾನೆ. ಹಾಗಾಗಿ ಎಲ್ಲರೂ ಯಾರೆಲ್ಲ ಇಲ್ಲಿ ಬಂದು ಕೈ ಜೋಡಿಸಿದ್ದೀರು ತಾಯಿಯಂದಿರಾಗಿ, ಪ್ರತಿಯೊಬ್ಬರು ಮನಪೂರ್ತಿಯಾಗಿ ಕೈ ಜೋಡಿಸಿದ್ದಾರೆ. ಅವರಿಗೆ ಈ ಸಮಿತಿಯ ಹೋರಾಟದ ಒಂದು ಕೇವಲ ನಾನೊಂದು ಸಂಚಾಲಕಿ ನೆಲೆಯಲ್ಲಿ, ಯಾಕೆಂದರೆ ಯಾರಾದರೂ ಒಬ್ಬರು ಮುಂದೆ ಬೇಕು, ಹತ್ತಿಕ್ಕುವ ಕ್ರಿಯೆಗಳು ಆಗ್ತಾ ಉಂಟು. ಹಾಗಾಗಿ ಒಂದು ತಾಯಿ ಮುಂದೆ ಇದ್ರೆ ಆ ಶಕ್ತಿ ಎಲ್ಲರೂ ತೋರಿಸ್ತಾರಂತ ಆ ಒಂದು ಶಕ್ತಿಯಲ್ಲಿ, ಆ ಪ್ರೇರೇಪಣೆಯಲ್ಲಿ ನಾನು ಬಂದಿದ್ದೇವೆ, ಬೇರೆ ಏನಿಲ್ಲ. ಎಲ್ಲರಲ್ಲಿ ನಾನು ಇವತ್ತು ಸೇರಿದವರಲ್ಲಿ ಆಗಿ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡೋದು, 20 ತಾರೀಕಿನ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬೆಂಬಲ ನೀಡಿ. ಯಾವತ್ತೂ ನಾನು ಹೇಳ್ತಾ ಇದ್ದೆ, ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಗಂಡಸರೇ ಸೇರುವುದು, ಹೆಂಗಸರಿಗೆ ಅನ್ಯಾಯ ಆಗೋ ಗಂಡಸರೇ ಬಾಯಿ ಬಿಡುದು. ಈ ಸಲ ನಮ್ಮ ತಾಯಂದಿರು ಮಾತಾಡುವಾಗೆ ಆಗಬೇಕು. ಪ್ರತಿ ಮನೆಯಲ್ಲಿ ಒಂದು ಹೆಣ್ಣಿರಲಿ ಗಂಡಿರಲಿ, ಹೆಣ್ಣಿದ್ರೆ ನನ್ನ ಮಗಳು, ಗಂಡಿದ್ರೆ ನನ್ನ ಮಗಳಾಗಿ ಬರುವವಳು ಅಂತ ಎಣಿಸಿ ಪ್ರತಿ ಮನೆಯವರು. ಮತ್ತು ಇಲ್ಲಿ ಸೇರಿದವರು ಇವತ್ತು ನಾನು ಇನ್ನೊಮ್ಮೆ ಹೇಳ್ತಿದ್ದೇನೆ, ಯಾವ ಪ್ರಚಾರ ಉದ್ದೇಶಕ್ಕೆ ಬಂದಲ್ಲ, ಯಾವ ಮನೆಯಲ್ಲಿ ಒಂದು ಪುರುಷ ತನ್ನ ಹೆಂಡತಿಗೆ, ತನ್ನ ತಾಯಿಗೆ, ತನ್ನ ಮಕ್ಕಳಿಗೆ ಗೌರವ ಕೊಡ್ತಾರ, ಅದೇ ರೀತಿ ಇವತ್ತು ಸೌಜನ್ಯನಿಗೆ ಇಲ್ಲಿ ಗೌರವ ಕೊಡಲಿಕ್ಕೆ ಬಂದಿದ್ದಾರಂತ ಇನ್ನೊಮ್ಮೆ ನಾನು ತಾಯಿಯಾಗಿ ಪ್ರತಿಯೊಂದು ಸೇರಿದ ನಾನು ಗಂಡಸರಿಗೆ ಆಭಾರಿಯಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.